ಕಳುಹಿಸಿಕೊಟ್ಟೆ. ಖಂಡಿಕೆಯಾಗಿ ಬಂದವಂತೆ. ಶಿವ 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 ಸೇರಿಸಿಕೊಂಡು ಕುಳಿತುಕೊಂಡ ಸಮಯದಲ್ಲಿ ಹಾಗೆ ಅವನಿಗೆ ಐದ ಪಾಣಿಯಾಗಿ ಅರಗಳಿಗೆ ಸೇರಿಸು. ಎರಡು ಮಾತಿಗೆ ಅವಕಾಶ ತನುಜೇಶ ಒಂದು ಕಾಲದಲ್ಲಿ ಅಸುರ ವೀರರಿಗೆಲ್ಲ ಸಮರ್ಥ ನಾಯಕತ್ವದ ಕೊರತೆ ಎದುರಿಸಿರುವಂತಹ ಸಮಯದಲ್ಲಿ ನೀನು ಕುಮಾರಕನಾಗಿ ಹುಟ್ಟಿಕೊಂಡೆ. ಅನ್ನುವಂತಹ ಜಗತ್ತಿನ ವರ್ತಮಾನ ಕಾಲದಲ್ಲಿ ಪಾತ್ರರಾದವರು ನೀನು ಮಾತ್ರವಲ್ಲ, ಅಸುರ ಬೃಹದ್ದಾರಕ ಜಗತ್ತೇನು ಕೊಟ್ಟಿದ್ಯೋ. ನೀನೇನು ಸಾಮಾನ್ಯವೇ. ನಿನ್ನ ಸಾಧನೆಯನ್ನು ಎಣಿಸುವಾಗ ಮನಸ್ಸಿಗೆ ಬಹಳಷ್ಟು ಹೆಮ್ಮೆ ಆಗುತ್ತಾ ಇದೆ. ಆದರೆ ನಿನ್ನ ವ್ಯವಹಾರ ನೋಡಿದಾಗ ಮನಸ್ಸಿಗೆ ಬಹಳಷ್ಟು ಬೇಸರಾಗುತ್ತಾ ಇದೆ. ಯಾಕೋ ಮದುವೆಯಾಗಿದೆ, ಮಕ್ಕಳಾಗಿದೆ. ಮಕ್ಕಳಿಗೆ ಮಕ್ಕಳಾದರೂ ಕೂಡ ನೀನು ಈ ಪ್ರಾಯದಲ್ಲಿ ಎಲ್ಲಿರುವಂತಹ ಕಾಡಿನಲ್ಲಿ ಯಾವುದೇ ಒಬ್ಬರಾಗಿ ಹಿಡಿದಿದ್ದಾಳೆ ಅನ್ನುವಂತಹ ವಿಚಾರವನ್ನು ತಿಳಿಯುತ್ತಾರೇನು ಆಯ್ಕೆಯನ್ನು ಬೆಳೆಸಿದ್ದೀಯ. ಏನು ಇಂದ್ರಿಯ ಇಲ್ಲದವಳೇನೇನು ಒಂದೊಮ್ಮೆಗೆ ಯಾವುದಕ್ಕೆ ಸಿದ್ಧರಾಗಿ ನಿಂತಾನೇನು ಕೆಲವನ್ನು ತಿಳಿದುಕೊಂಡಂತಾನೇನು ಆ ಕಾಮನ ಹತ್ತಿಗೆ ಒಳಗಾಗಿ ಆಯ್ಕೆಯನ್ನು ಬೇಯಿಸಿರುವುದು ತಪ್ಪು ಅಂತ ಹೇಳ್ತಾ ಇದ್ದೇನೆ. ಆಯ್ಕೆಯ ತಳ್ಳಿ ಬೇಡ ಬೇಡ ಬೇಡ. ಅಯ್ಯ ರಕ್ತಬೀಜ, ಕದಂಬ ಕಾಂತಾರದಲ್ಲಿರುವಂತಹ ಹೆಣ್ಣು ಮಕ್ಕಳು ಸುಂದರಿಯಾದಂತಹ ತರುಣಿ. ಆದ ಕಾರಣ ಆಕೆಯನ್ನು ನಾನು ಬಯಸಿದರೆ ಇದರಲ್ಲಿ ಏನಿದೆ ತಪ್ಪು ಹೇಳು.
ಕರೆತರುವುದಕ್ಕೆ ಬೇಕಾಗಿ ರುದ್ರವಚನ ಕಳುಹಿಸಿಕೊಟ್ಟೆ. ಅಲ್ಪನೇ ರುದ್ರವಚನ ತನ್ನ ಚಂದ್ರವಾದಂತ ಕಣ್ಣಿನ ಕಿರಣದಿಂದ ಒಂದೊಂದಿಗೆ ಮೂರು ಲೋಕವನ್ನೇ ತುಳಿತಕ್ಕಂತ ಶಕ್ತಿಯಾಗಿ ಆತನಾಗಿದ್ದಾನೆ. ಏನಾದ ಹುಂಕಾರ ಮಾತ್ರವನ್ನೇ ಮದ್ವೇಭೂತರಾದ. ಆಮೇಲೆ ಹೋದವರು ಅಖಂಡ ಬ್ರಹ್ಮಾಚಾರಿಗಳಂತ ಚಂಡಮಂಡಲು ಸಾಮಾನ್ಯದವರೇ ಬ್ರಹ್ಮ ಪ್ರಬಲ ವಿಧಿಯಾದ ಭಟಾರರು ಯೋನಿಗಳಿಂದ ಮರಣ ಇಲ್ಲ ಅನ್ನುವಂತ ವರವನ್ನು ಪಡೆದಂತ ಅಪ್ರತಿಮ ಪ್ರಧಾನಿಗಳು ಅವರು. ಆದ್ರೆ ಏನಾದ್ರು ಒಂದು ಮೇಲೆ ರಣರಂಗದಲ್ಲಿ ತಾಯಿ ರೂಪವನ್ನು ಅಂತೂ ಆದರ್ಶ ಮಾಡಿ ಕೊಡಬೇಕು. ಆಕೆ ಯೋನಿಗೆ ಅಲ್ಲ ಅಯೋನಿಗೆ ಅನ್ನುವಂಥದ್ದು. ಆಮೇಲೆ ಸಂತಾನಕ್ಕೆ ಬೇಕಾಗಿ ಸುಗ್ರೀವನ್ನು ಕಳಿಸಿಕೊಟ್ಟೆ. ಹೋದಂತ ಸುಗ್ರೀವ ಕೇವಲ ನಗು ಮಾತ್ರದಿಂದ ಸತ್ತು ಬಿದ್ದರಂತೆ, ಅಲೆಗಳಿಗೆ ಬದುಕಿದರಂತೆ. ಐದಿನ ಲೋಕದಲ್ಲಿ ಯಾರು ಬರುವಂತ ಅಧಿಕಾರ ಇದೆ ವಿನಃ ಬದುಕಿಸುವಂತ ಅರ್ಹತೆ ಯಾರಿಗಿದೆ? ನಿಗ್ರಹ ಮತ್ತು ಅನುಗ್ರಹಕ್ಕೆ ಪಾತ್ರರಾದವಳು ಆ ಹೆಣ್ಣು ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ಅಷ್ಟು ಮಾತ್ರವೇ ಅಲ್ಲ ಪ್ರಭು, ಹಿಂದಕ್ಕಾದ್ರೂ ಕೂಡ ಮೂರು ಮೂರ್ತಿಗಳನ್ನು ಸೃಷ್ಟಿ ಮಾಡಿದರಂತೆ. ಕಾಳ ಮಹಿಷಾಸುರ ಅನ್ನುವ ಮೂರು ಲೋಕವನ್ನೇ ಆ ಸಮಯದಲ್ಲಿ ಮೂರು ಮೂರ್ತಿಗಳಿಗೆ ಮತ್ತು ದೇವತೆಗಳಿಗೆ ಬದಲಾಗಿ ರಕ್ತ ಮುದ್ದೆಯಿಂದ ಆಯುಧವನ್ನು ಧಾರಣ ಮಾಡಿ ಅಹಂಕಾರದಿಂದ ಮೆರೆಯುವಂತ ಮಹಿಷ ಹೇಳ್ತಾ ಇದ್ದೇನೆ ಪ್ರಭು. ಕೆಟ್ಟ ಗಿಡವಾದರೂ ನೆಟ್ಟ ಕೈಯಿಂದ ಕೀಳಬಾರದು ಅನ್ನುವಂತ ಮಾತಿದೆ. ಒಂದೊಂದಿಗೆ ಕೆಟ್ಟರ ತನಕ ಅಸುರವನ್ನು ಸಾಕಿ ಬೆಳೆಸಿದಂತ ನೀರೇ ಬೆಳ್ಳಿನ ಆಸೆಗೆ ಬೆದ್ದು ಕೈಯಾರವರನ್ನು ಬಲಿಕೊಟ್ಟು ತಮ್ಮನ ಆಲಯಕ್ಕೆ ಕಳುಹಿಸಿಕೊಡುವಂತ ಮನ ಮಾಡಬೇಡ ಪ್ರಭು, ಮಾಡಬೇಡ. ಅಯ್ಯ ರಕ್ತ ಬೀಜ, ಆಕೆಯ ಬಗ್ಗೆ ಇಷ್ಟೊಂದು ಮೊದಲಿಗೆ ಮಾಡಬೇಕಾದ್ರೆ ಆಕೆಯ ಬಗ್ಗೆ ನಿನ್ನ ಮನದಲ್ಲಿ ಏನು ಮುರುತ್ತಾ ಇದೆ ಅಂತ ಮನಸ್ಸು ಹೇಳುತ್ತಾ ಉಂಟು. ಮನದಲ್ಲಿರುವಂತಹ ಬಾಳುವುದು ಸುಖವಿಲ್ಲದಲ್ಲಿ ಇದು ಬಿಡು 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 ಮನದ ಮೂರ್ಖತೆಯ ನಮ್ಮ ದೇವರನ್ನು ತಮಚಿನ ಮೂಲಕ ಮೆಚ್ಚಿಸಬೇಕು ಬೇಕಾದ ವರವನ್ನು ಸಂಪಾದನೆ ಮಾಡಿದೆ. ಮಾತ್ರವಲ್ಲ ನಿನ್ನ ಪರಾಕ್ರಮದ ಲೋಕ ಮೂರನ್ನು ತೋರಿಸಿರುವುದಕ್ಕೆ ಬೇಕಾಗಿ ಸ್ವಲ್ಪ ಮತ್ತೆ ಮಾತಾಡ ಲೋಕ ಮೂರರಿಗೆ ಒಂದೊಂದಿಗೆ ಇರುವಾಗಿ ಮಿಲಿತ ಇರುವವರು ನಿನ್ನ ಈ ಸಾಧನೆಯನ್ನು ನಡೆಸುವಾಗ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಮುಂದಿನ ಯುವ ಪೀಳಿಗೆ ಅದನ್ನು ಆದರ್ಶವಾಗಿ ಕೈಗೊಳ್ಳಬೇಕು ವಿನಃ ಯಾವತ್ತು ರಾತ್ರಿ ಕಂಡದ್ದು ಪಾವಿಗೆ ಹಗಲು ಬೀಳುವ ಬೆಟ್ಟನಂತಾಗಿರಬಾರದು. ಅದಕ್ಕಾಗಿ ನಿನ್ನಲ್ಲಿ ಕೈ ಮುಟ್ಟಿ ಕೇಳಿಕೊಳ್ತಾ ಇದ್ದೇನೆ. ಕಾಡಿನಲ್ಲಿ ಇರುವಂತ ಹೆಣ್ಣು ಸಾಮಾನ್ಯದವಳಲ್ಲ, ಹಾಗೆ ಪರಾಶಕ್ತಿ ಅತಿಯಾಗಿದ್ದಾಳೆ. ಆಕೆಯ ಅದಕ್ಕೆ ನಾವು ಪಡಬರುವುದು ಮಾತ್ರವಲ್ಲ, ನಿನ್ನ ಕಾಮದ ಕಣ್ಣನ್ನು ತೆರೆದು ವಿಜ್ಞಾನದ ಕಣ್ಣನ್ನು ತೆರೆದು ಆಗ ಅರ್ಥವಾಗುತ್ತದೆ. ಕಾಮದ ಕಣ್ಣು
ಎಲ್ಲೋ ಜ್ಞಾನದ ಕಣ್ಣು ಎಲ್ಲೋ ಅನ್ನುವಂಥದ್ದು. ಅದಕ್ಕಾಗಿ ಹೇಳ್ತಾ ಇರುವುದು ಇಷ್ಟೇ, ಇನ್ನಾದರೂ ನಾವು ಇಷ್ಟರ ತನಕ ಮಾಡಿಕೊಂಡು ಬಂದದ್ದು ಅಪರಾಧ. ಅಮ್ಮ ನಮ್ಮನ್ನು ಕ್ಷಮಿಸುವಂತೆ ಆಕೆಯ ಪಾದಕ್ಕೆ ಬಿಟ್ಟು ಪಡವಟ್ಟು ಶರಣು
ಮುಂದೊಂದಿಗೆ ಶೇಷ ಶಯನನು ವೈಕುಂಠಾಧಿಪತಿ ನಾರಾಯಣ ಭೇದವಿಲ್ಲ. ಆಮೇಲೆ ಪ್ರೀತಿ ನಿವಾರಕರಾದಂತಹ ಗಣಪತಿ ಇಲ್ಲೇ ವಾಹನನ್ನಾಗಿಸಿದ್ದಾನೆ, ಅವನು ಹೊಟ್ಟೆಗೆ ತೆಗೆದಿದ್ದಾನೆ. ಅಲ್ಲಿ ಕೂಡ ವೈರ ಒತ್ತಡವಿಲ್ಲ. ಹಾಗಿದ್ದರೆ ಯಾಕೆ ಹೇಳಿದೆ ದೇವರ ಸಾನ್ನಿಧ್ಯ ಗುರುತಲ್ಲಿ ಸಂದೇಹವೇ ಇಲ್ಲ. ಕಾಡಿಗೆ ಸಂಧಾನಕ್ಕೆ ಬಂದಂತ ಸುಗ್ರೀವ ಹೇಳಿದ ಮಾತಾಡಿದ ಏನು ನ್ಯಾಯ ಪ್ರಶ್ನೆ ಒಂದೊಮ್ಮೆಗೆ ಬಾಳದೆ ಅವರನ್ನು ಕಾರ್ಯವಂತನಾದವರು ಕಾರ್ಯದಲ್ಲಿರುವಂತಹ ಹೆಣ್ಣು ಮಂತ್ರಿ. ಹಾಗಿದ್ರೆ ಇದು ದೇವಿಯ ಮಹಾತ್ಮೆಯ ಆಗಿರಬೇಕು. ದೇವಿಯ ಮಾತನ್ನು ನೋಡಲು ಕಾಲದ ಬಾರಿಸುವುದಕ್ಕೂ ವಿಶೇಷತೆ ಬೇಕಂತೆ ಅಂತ ಯೋಗ ಭಾಗ್ಯಗಳ ಕಾಲಿಗೆ ಇದ್ದುದರಿಂದಲೇ ಈ ದೃಶ್ಯವನ್ನು ನೋಡುವಂತಹ ಭಾಗ್ಯಗಳ ಕಾಲಿಗೆ ಒದಗಿ ಬಂತು. ನಾನು ಮೊದಲೆಲ್ಲ ಆಲೋಚಿಸ್ತಾ ಇರುವುದು ಈ ರಕ್ತಬೀಜ ಜೀವನದಲ್ಲಿ ಯಾವುದನ್ನು ಆಶಾ ಸುತ್ತಮನೇ ಅಲ್ಲ, ಹೇಳಿದರೂ ಕೂಡ ಸುಮ್ಮನಿಗೆ ಬೇಕಾಗಿ ನನ್ನ ಜೀವನದಲ್ಲಿ ಬಲಿಷ್ಠವಾದವನು ನಾನು. ಅವ ಪಟ್ಟಂತ ಅದನ್ನು ನಾನು ಮಾಡುವವನು ನಾನು. ಆತ್ಮವಾದಂತ ಅನ್ನವನ್ನು ಮುಂದು ಬೆಳೆಸಿದಂತಹ ದೇಹರಿಗೂ ಯಾವತ್ತಿಗೂ ಕೂಡ ಆತನಿಗೆ ಅನುಕೂಲವಾಗಬೇಕು. ಇಲ್ಲಿ ನನ್ನ ಗುಣಗಳ ಸದನು ಹಾಡಿನಲ್ಲಿರುವಂತಹ ಹಿರಿಯ ಉದಾಹರಣೆ ಅದನ್ನು ಅನುಷ್ಠಾನದವರು ನಾನು ಕೇಳಿಸ್ತಾ ಇರುವ ಸಂಗೀತದ ಅದಸತ್ತ ಅಡಿಯಲ್ಲಿ ತನ್ನೊಳಗೆ ಈ ಒಳ್ಳೆಯ ತನ್ನೊಳಗೆ ಈ ಒಳ ತಿಳಿಯದಿ ಕಾಯಿದೆ ಮಾಡಲೇನು